ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಕಲಾವಿದ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇದು ಕಲಾವಿದರನ್ನ ಪರಿಚಯಿಸುವ ವಿಶೇಷ ಕಾರ್ಯಕ್ರಮ. ಇವತ್ತು ನಮ್ಮೊಂದಿಗೆ ಯಾರಿದ್ದಾರೆ ಅಂತ ಕೇಳಿದ್ರೆ, ಬಹಳ ದಿನಗಳ ಹಿಂದೆ ಅವರ ಒಂದು ಬೌಲಿಂಗ್ ಸ್ಟೈಲ್ ಎಲ್ಲರಲ್ಲಿ ಬಹಳಷ್ಟು ಫೇಮಸ್ ಆಗಿತ್ತು. ಉಡುಪಿಯ ಮಾಧವ ಅನ್ನುವವರು ಮಂಗಳಾದೇವಿಗೆ ಹೋಗಿ ಅಲ್ಲಿನ ಕ್ರಿಕೆಟ್ ಟೀಮನ್ನು ಹೇಗೆ ಜಾಯಿನ್ ಆದ್ರು, ಅಲ್ಲಿನ ಅವರ ಜರ್ನಿ ಹೇಗಿತ್ತು, ಹಾಗೆ ಅವರು ಸಿಂಗರ್ ಆಗಿದ್ದುಕೊಂಡು ಆಕ್ಟಿಂಗ್ ಕ್ಷೇತ್ರದಲ್ಲಿ ಈಗ ಮಾಡ್ತಾ ಇರುವಂತಹ ಸಾಧನೆಗಳೇನು, ಇದನ್ನ ಹೇಗೆ ಮುಂದುವರಿಸ್ತಾರೆ ಅಂತ ನಮ್ಮೊಂದಿಗೆ ಇವತ್ತು ಮಾಧವ ಜೋಗಿ. ನಿಮ್ಗೆಲ್ರಿಗೂ ಬಹುಶಃ ಅವರು ಗರುಡಗಮನ ವೃಷಭ ವಾಹನದ ಕಿಶೋರ್ ಅಂತವೇ ಪರಿಚಯ ಆಗಿರ್ತಾರೆ. ಬನ್ನಿ ನಮ್ಮ ಉಡುಪಿಯ ಮಾಧವ ಜೋಗಿ ಅವರ ಜೊತೆ ಮಾತಾಡೋಣ. ಮಾಧವ ಜೋಗಿ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ. ಸೊ ನೀವೀಗ ಫಸ್ಟ್ ಆಫ್ ಆಲ್ ಸಿಂಗರ್. ನಾವು ಫಸ್ಟ್ ನಿಮ್ಮ ಸಿಂಗಿಂಗ್ ಜರ್ನಿಯಿಂದ ಆಮೇಲೆ ಒಂದು ಮೂವಿ ಜರ್ನಿ ಆಗಿರಬಹುದು ಅಥವಾ ಆಕ್ಟಿಂಗ್ ಜರ್ನಿ ಆಗಿರ್ಬೋದು, ಅದು ಹೇಗಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ನೀವು ಸಿಂಗಿಂಗ್ ಅನ್ನುವಂಥದ್ದು ನಿಮಗೆ ಲೈಕ್ ಎಲ್ಲರಿಗೂ ಗುರು ಇದ್ದುಕೊಂಡು ಕಲ್ತ್ರೆ ನಿಮಗೆ ಕೇವಲ ಸಿಂಗಿಂಗ್ ಅನ್ನೋದೊಂದು ಗುರಿ ಮಾತ್ರ, ಅದರ ನಡುವಲ್ಲಿ ಯಾರು ಗುರುಗಳಿಲ್ಲ. ಸೊ ನೀವು ಹೇಗೆ ನಾನು ಹಾಡಬೇಕು ಅಥವಾ ನನಗೆ ಹಾಡಿದ್ರೆ ನನಗೆ ಖುಷಿ ಸಿಗ್ತದೆ ಅನ್ನುವಂಥದ್ದು ನಿಮಗೆ ಹೇಗೆ ಗೊತ್ತಾಯ್ತು? ಚಿಕ್ಕ ಇರುವಾಗ ಮನೆಯಲ್ಲಿ ಭಕ್ತಿಗೀತೆಗಳು ಭಜನೆ ಎಲ್ಲ ಮಾಡ್ತಿದ್ರು ಅಮ್ಮ. ಸೊ ಅಮ್ಮನೊಟ್ಟಿಗೆ ಹೇಳ್ತಾ ಕೂತ್ಕೊಂಡು ಮಾಡ್ತಾ ಅದೇ ಕಂಟಿನ್ಯೂ ಆಯಿತು. ಸ್ಕೂಲ್ಗಳಲ್ಲೆಲ್ಲ 7th ಕಾಂಪಿಟೇಷನ್ಸ್ ಎಲ್ಲ ಹೋಗ್ತಿದ್ದೆ. ಹೈಸ್ಕೂಲ್ ಬಂದ ನಂತರ ಅಲ್ಲಿಗೆ ಸ್ವಲ್ಪ ಡ್ರಾಪ್ ಆಯಿತು. ಸೊ ಅದೇ ಕಂಟಿನ್ಯೂ ಆದ. ಫಸ್ಟಿಗೆ ಸ್ಟಾರ್ಟ್ ಅಂತ ಹೇಳಿದರೆ ಹೈಸ್ಕೂಲ್ ಟೈಮಲ್ಲಿ ಸ್ಕೂಲ್ ಟೈಮಲ್ಲಿ ಅಮ್ಮನ ಹತ್ರ ಭಜನ್ಸ್ ಕಲಿಯೋದು, ಕಾಂಪಿಟೇಷನ್ಸಿಗೆ ಹೋಗುವುದು, ಹೀಗೆ ಮಾಡ್ತಿದ್ದೆ. ಆಮೇಲೆ ಕಂಟಿನ್ಯೂ ಆಗ್ತಾ ನಾನು ಡಿಗ್ರಿಗೆ ಬಂದ ಮೇಲೆ ಕಂಟಿನ್ಯೂ ಆದದ್ದು MGM ಕಾಲೇಜಲ್ಲಿ. ಸೊ ಆ ಗ್ಯಾಪಲ್ಲಿ ಎಲ್ಲಿ ಸಹ ನಾನು ಪ್ರಾಕ್ಟೀಸ್ ಬಿಡಲಿಲ್ಲ. ಮನೇಲೆಲ್ಲ ಭಜನೆ ಆಗಲಿ ಶಾಸ್ತ್ರೀಯ ಆದರೆ ಗೊತ್ತಿರಲಿಲ್ಲ, ಬಟ್ ಅದನ್ನು ಕಾಪಿ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೆ. ಫಿಲ್ಮಿ ಸಾಂಗ್ಸು, ಫೋಕ್ ಸಾಂಗ್ಸು, ಭಾವಗೀತೆಗಳು ಎಲ್ಲ ಸಹ ಟ್ರೈ ಮಾಡ್ತಾ ಇದ್ದೆ. ಸೊ ಅದೇ ಒಂದು ಬೇಸಿಕ್ ಆಗಿ ಸಿಕ್ಕಿತ್ತು ನನಗೆ. ಸೊ ಆ ಪ್ರಾಕ್ಟೀಸ್ ಮೂಲಕ ನಾನು ಮುಂದೆ ಬರ್ತಾ ಬಂದೆ. ಸೊ ಈಗ 1 ವರ್ಷದಿಂದ ಹಿಂದೂಸ್ತಾನಿ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಸೊ ಇವಾಗ ಅದೇ ಕಂಟಿನ್ಯೂ ಆಗ್ತಾ ಇದೆ. ಇನ್ನು ಜೂನಿಯರ್ ಆಗಬೇಕಷ್ಟೇ. ಯಾರ ಹತ್ರ ಕಲಿತಾ ಇದ್ದೀರಿ? ಮುಕುಂದ ಕೃಪದಲ್ಲಿ ಮಹಾಬಲೇಶ್ವರ ಭಾಗವತ್ ಅಂತಿದ್ದಾರೆ, ಅವರ ವಿದ್ಯಾರ್ಥಿಯಾಗಿ ಕಲಿತಾ ಇದ್ದೇನೆ. ಸೊ ಓಕೆ, ನಿಮಗೀಗ ಶಾಸ್ತ್ರೀಯ ಆಗಿರಬಹುದು ಅಥವಾ ಹಿಂದೂಸ್ತಾನಿ ಆಗಿರಬಹುದು, ನೀವೀಗ ಹಿಂದೂಸ್ತಾನಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ. ಸೊ ನಿಮಗೆ ಹಿಂದೂಸ್ತಾನಿಯೇ ಇಷ್ಟವಾ ಅಥವಾ ಶಾಸ್ತ್ರೀಯ ಸಂಗೀತ ಇಷ್ಟ? ಶಾಸ್ತ್ರೀಯ ಹಿಂದೂಸ್ತಾನಿ ಎರಡು ಒಂದೇ. ಆಕ್ಚುಲಿ ಹಿಂದೂಸ್ತಾನಿ ಶಾಸ್ತ್ರೀಯ, ಕರ್ನಾಟಕ ಶಾಸ್ತ್ರೀಯ, ಆಮೇಲೆ ಸುಗಮ ಸಂಗೀತ ಒಂದಿರ್ತದೆ, ಲಘು ಸಂಗೀತ ಇರ್ತದೆ. ಸೊ ನನಗೆ ಬೇಸಿಕಲಿ ನನಗೆ ಇದೇ ಕಲಿಬೇಕು ಅಂತ ಏನಿರಲಿಲ್ಲ. ನನಗೆ ಒಟ್ರಾಸಿ ಮ್ಯೂಸಿಕ್ ಕಲಿಬೇಕು, ಯಾವುದೋ ಒಂದು ಶಾಸ್ತ್ರೀಯ ಸಂಗೀತ ಕಲಿಬೇಕಂತಿತ್ತು. ಸೊ ಕರ್ನಾಟಕ ಕೇಳ್ತಾ ಇದ್ದೆ, ಸೊ ಅದನ್ನೇ ಕಾಪಿ ಮಾಡ್ತಾ ಇದ್ದೆ. ಹಿಂದೂಸ್ತಾನಿ ಸ್ವಲ್ಪ ಕಷ್ಟ ಆಗ್ತಿತ್ತು ನನಗೆ, ಅಂದ್ರೆ ಅದು ಪ್ರಾಕ್ಟೀಸ್ ಇಲ್ಲದೆ ಹಾಗೆಲ್ಲ ಬರುದಿಲ್ಲ. ಕರ್ನಾಟಕ ಕೂಡ ಬರೋದಿಲ್ಲ, ಬಟ್ ಕೆಲವೊಂದು ಸಂಗತಿಗಳನ್ನ ನಾನು ಕಾಪಿ ಮಾಡ್ತಾ ಇದ್ದೆ. ಬಟ್ ನನಗೆ ಹಿಂದೂಸ್ತಾನಿ ಕಲಿಬೇಕು ಅಂತ ಅನ್ನಿಸಿರ್ಲಿಲ್ಲ, ಬಟ್ ಶಾಸ್ತ್ರೀಯ ಕಲಿಬೇಕು ಅಂತಿತ್ತು. ಸೊ ಹಿಂದೂಸ್ತಾನಿ ಸಿಕ್ಕಿತ್ತು, ಹಿಂದೂಸ್ತಾನಿ. ಸೊ ನಿಮಗೀಗ ಹಾಡುವಾಗ, ನೀವೀಗ ಒಂದು ಕಾಲೇಜ್ ಸ್ಟೂಡೆಂಟ್ ಆಗಿದ್ದುಕೊಂಡು ನಿಮ್ಮ ಹಾಡು ಒಂದು ಬಾರಿ ಫೇಮಸ್ ಆಗಿತ್ತು ನಿಮ್ಮ ಕಾಲೇಜ್ ನಡುವೆ, ಅಂದ್ರೆ ನಿಮ್ಮ ಫ್ರೆಂಡ್ಸ್ ನಡುವೆ. ಸೊ ನೀವು ಹಾಡುವಾಗ ಹೇಗೆ ಚಾಯ್ಸ್ ಮಾಡ್ತೀರಿ? ಅಂದ್ರೆ ಈಗ ಫೇಮಸ್ ಆಗಿರುವಂತಹ ಹಾಡನ್ನೇ ನೀವು ಹಾಡ್ತೀರಿ ಅಂತ, ಈಗ ಯಾಕಂದ್ರೆ ಸ್ಟೂಡೆಂಟ್ಸ್ ನಡುವೆ ಆಗಿರುವಾಗ ಅಥವಾ ನಾವೊಂದು ಸ್ಟೂಡೆಂಟ್ ಆಗಿರುವಾಗ ಸೊ ಯಾವ ಹಾಡನ್ನು ಹಾಡ್ತೇವೆ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಯಾಕೆಂದ್ರೆ ಅವರು ನಮ್ಮನ್ನ ಅಲ್ಲಿ ರಿಸೀವ್ ಮಾಡುವ ಸ್ಟೈಲ್ ಬೇರೆ ಇರ್ತದೆ. ನಾರ್ಮಲ್ ಆಡಿಯನ್ಸ್ಗಿಂತ ಈ ಸ್ಟೂಡೆಂಟ್ ಆಡಿಯನ್ಸ್ ಇದ್ರೆ ಅವ್ರು ರಿಸೀವ್ ಮಾಡುವ ಸ್ಟೈಲ್ ಬೇರೆ ಇರ್ತದೆ. ಸೊ ಹಾಗೆ ನೀವು ಹೇಗೆ ಸಾಂಗ್ ಚಾಯ್ಸ್ ಮಾಡ್ತಾ ಇದ್ರಿ? ನಾನು ಹಾಗೆ ಅಂತ ಇಲ್ಲ, ನನಗೆ ಇಷ್ಟ ಆಗ್ತಿತ್ತು, ಅಂದರೆ ನನಗೆ ಅದು ಒಳಗೆ ಫೀಲ್ ಆಗಬೇಕಿತ್ತು. ನಾನು ಆಲ್ಮೋಸ್ಟ್ ಎಲ್ಲ ಬ್ರೇಕಪ್ ಸಾಂಗ್ಸ್ಗಳಾಗಿ, ರೊಮ್ಯಾಂಟಿಕ್ ಸಾಂಗ್ಸ್ಗಳಾಗಿ ಅಂಥದ್ದೇ ಸಾಂಗ್ಸ್ ಜಾಸ್ತಿ ಹಾಡ್ತಾ ಇದ್ದೆ. ಬೇರೆ ಸಾಂಗ್ಸ್ಗಳನ್ನು ಹಾಡ್ತಾ ಇದ್ದೆ, ಬಟ್ ಔಟ್ಡೋರ್ ಎಲ್ಲಿಯಾದರೂ ಶೋಗಳಿಗೆಲ್ಲ ಹಾಡ್ತಿರ್ಲಿಲ್ಲ. ಬಟ್ ಕಾಲೇಜಲ್ಲಿ ಜಾಸ್ತಿಯಾಗಿ ಇಂಥದ್ದೇ ಬ್ರೇಕಪ್ ಸಾಂಗ್ಸ್ಗಳು, ಆಮೇಲೆ ರೊಮ್ಯಾಂಟಿಕ್ ಸಾಂಗ್ಸ್ಗಳು, ಅರಿಜಿತ್ ಸಿಂಗ್ಸ್, ಆಮೇಲೆ ಸೋನು ನಿಗಮ್ ಮೆಲೋಡಿಯಸ್ ಸಾಂಗ್ಗಳನ್ನೇ ತುಂಬ ಚೂಸ್ ಮಾಡ್ತಿದ್ದೆ. ನನಗೆ ಒಳಗಿಂದ ಏನೋ ಫೀಲ್ ಆಗಬೇಕಿತ್ತು. ಆ ಫೀಲನ್ನು ಹೊರಗೆ ಹಾಕ್ಲಿಕ್ಕೆ ನಾನು ಸಿಂಗ್ ಮಾಡ್ತಾ ಇದ್ದೆ. ಸೊ ಅದು ಆ ಸಾಂಗ್ ನನಗೆ ಇಷ್ಟ ಆದ್ರೆ ಸೊ ಅಂಥದ್ದೇ ಸಾಂಗ್ ಅನ್ನ ಹಾಡ್ತಾ ಇದ್ದೆ ನಾನು. ಸೊ ಓಕೆ, ಈಗ ಹಾಡಿನೊಟ್ಟಿಗೆ ಗಿಟಾರ್ ಕೂಡ ಕಲಿತಾ ಇದ್ದೀರಿ. ಸೊ ಹೇಗೆ ಅದು ಜರ್ನಿ ಹೇಗೆ? ಅಂದ್ರೆ ಈಗ ಗಿಟಾರ್ ನುಡಿಸಿಕೊಂಡು ಹಾಡ್ಲಿಕ್ಕೆ ತುಂಬಾ ಖುಷಿ ಆಗ್ತದ ಅಥವಾ ಹಾಡ್ತಾ ಇರ್ಲಿಕ್ಕೆ ಖುಷಿ ಆಗ್ತದ? ಗಿಟಾರ್ ಕಲಿಬೇಕಂತ ಅನ್ಸಿದ್ದು ಫಸ್ಟ್ ಆಫ್ ಆಲ್ ನನಗೆ ಲಾಕ್ಡೌನ್ ಅಲ್ಲಿ ಇರ್ಬೇಕಾದ್ರೆ. ಸುಮ್ಮನೆ ಮನೇಲಿ ಕುತ್ಕೊಳ್ಳೋ ಬದಲು ಎಂತಾದ್ರು ಮಾಡುವ ಅಂತ ಅನಿಸಿತ್ತು. ಸೊ ಗಿಟಾರ್ ಮನೇಲಿ ಇತ್ತು, ತಗೊಂಡಿದ್ದೆ, ಕಲ್ತಿರ್ಲಿಲ್ಲ, 1 ವರ್ಷ ಹಾಗೇ ಇಟ್ಟಿದ್ದೆ. ಸೊ ಅದನ್ನು ರಿಪೇರ್ ಮಾಡಿಸಿ ಆಮೇಲೆ ಯೂಟ್ಯೂಬ್ ನೋಡ್ಕೊಂಡು ಫಸ್ಟಿಗೆ ಸ್ಟಾರ್ಟ್ ಮಾಡಿದೆ. ಸೊ ಆಮೇಲೆ ಕೋಡ್ಸ್ ಎಲ್ಲ ಕಲಿತೆ. ಆದ್ಮೇಲೆ ಜಾಯ್ನ್ ಆದೆ ಗಿಟಾರ್ ಕ್ಲಾಸಿಗೆ. ಅಂದರೆ ಸ್ವಲ್ಪ ಬೇಸಿಕ್ಸ್ ಆದ್ರೂ ಗೊತ್ತಿರಬೇಕು. ಸೊ ಜಾಯ್ನ್ ಆದೆ. ವಿದೌಟ್ ಗಿಟಾರ್ ಈಗ ನನಗೆ ಹಾಡ್ಲಿಕ್ಕೆ ಆಗೋದಿಲ್ಲ. ಅಂದರೆ ಹಾಡ್ಲಿಕ್ಕೆ ಆಗೋದೇ ಇಲ್ಲ ಅಂತಲ್ಲ,
ಎಂತಾದ್ರೂ ಒಂದು ಬೇಕು ಬೇಸಿಕ್ಸ್ ಅಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ಅಥವಾ ಟ್ರ್ಯಾಕ್. ಸೊ ಅದಿದ್ರೆ ಅದೆಂತದೋ ಒಂದು ಕ್ವಾಲಿಟಿ ಸಿಗ್ತದೆ, ಆ ಫೀಲ್ ಸಿಗ್ತದೆ ಅಂತ. ಫೀಲ್ ಒಳಗಿಂದ ಜಾಸ್ತಿ. ಹಾ, ಆ ಫೀಲ್ ಸಿಗುತ್ತೆ. ಮತ್ತೆ ಆ ಟ್ಯೂನಿಂಗ್ ಅಲ್ಲಿ ಇರುತ್ತೆ, ಆ ಶ್ರುತಿ ತಪ್ಪುದಿಲ್ಲ ಅಂತದ್ದೆಲ್ಲ ಇರುತ್ತೆ. ಸೊ ಗಿಟಾರು ಒಂಥರ ಅಟ್ರಾಕ್ಟಿವ್ ಕೂಡ ಹೌದು ಅಫ್ಕೋರ್ಸ್. ಸೊ ನನ್ಗೆ ಮತ್ತೆ ಗಿಟಾರ್ಗೆ ಅದೊಂಥರ ಏನೋ ಒಂದು ಬಾಂಧವ್ಯ ಸ್ಟಾರ್ಟ್ ಆಗಿದೆ. ಸೊ ಹಾಗೆ ನಿಮ್ಮ ಫೇವ್ರೆಟ್ ಸಿಂಗರ್ ಯಾರಾದ್ರೂ ಇದ್ದಾರಾ, ಅಥವಾ ಸಿಂಗ್ ಮಾಡುವವರೆಲ್ಲರೂ ಇಷ್ಟ ಆಗ್ತಾರೆ ಅಂತೀರಾ, ಹೇಗೆ? ನಂಗೆ ಪರ್ಟಿಕ್ಯುಲರ್ ಇವರೇ ಇಷ್ಟ ಅಂತಿಲ್ಲ, ನಂಗೆ ಯಾವ ಸಾಂಗ್ ಇಷ್ಟ ಆಗ್ತದೆ ಆ ಸಿಂಗರ್ ಇಷ್ಟ ಆಗ್ತದೆ ಹಾಗೆ. ಅಂದ್ರೆ ಮುಂಚೆ ಎಲ್ಲ ನನ್ಗೆ ರಾಜ್ಕುಮಾರ್ ಕೂಡ ಇಷ್ಟ ಆಗ್ತಿದ್ರು ಕೆಲವೊಂದು ಹಾಡುಗಳಿಗೆ, ಆಮೇಲೆ SPB ಅವರು, ಆಮೇಲೆ ಸುಮಾರು ಜನ ಇದ್ದಾರೆ, ಆಮೇಲೆ ಸೋನು ನಿಗಮ್, ಅರಿಜಿತ್ ಸಿಂಗ್, ರಾಜೇಶ್ ಕೃಷ್ಣನ್, ಈಗೀಗ ವಾಸುಕಿ ವೈಭವ್, ಸಂಜಿತ್ ಹೆಗಡೆ ಎಲ್ಲರೂ ಇಷ್ಟ ಆಗ್ತಾರೆ. ಅಂದ್ರೆ ಕೆಲವೊಂದು ಸಾಂಗ್ ಗಳಿಗೆ ಆ ಫೀಲ್ ಅನ್ನು ಅವ್ರು ತುಂಬ್ತಾರೆ. ಹಾಗೆ ಆ ಸಾಂಗ್ ಕೇಳ್ಬೇಕಾದ್ರೆ ನಮ್ಗೆ ಅದನ್ನ ಹಾಡ್ಬೇಕು ಅನ್ನಿಸ್ತದೆ. ಸೊ ಆ ಟೈಮಲ್ಲಿ ನನ್ಗೆ ಫೇವ್ರೇಟ್ ಆಗ್ತಾರೆ ಹಾಗೆ. ಸೊ ಈಗ ಯಾವತ್ತಾದ್ರೂ ಒಂದು ಹಾಡನ್ನು ಕೇಳುವಾಗ ಈ ಸಿಂಗರ್ ಈ ಹಾಡನ್ನ ಹಾಡಿದ್ರೆ ಇನ್ನೂ ಸಹ ಚೆನ್ನಾಗಿರ್ತಿತ್ತು ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ಆಕ್ಚುಲಿ ಲಾಕ್ಡೌನ್ ಟೈಮಲ್ಲಿ ಯಾವ ಮೂವಿಗಳು ಕೂಡ ರಿಲೀಸ್ ಆಗಿರಲಿಲ್ಲ. ಅದಾದಮೇಲೆ ನಿನ್ನ ಸನಿಹಕ್ಕೆ ಅಂತ ಒಂದು ಮೂವಿ ರಿಲೀಸ್ ಆಯಿತು. ಸೊ ಅದರಲ್ಲಿ ರಘು ದೀಕ್ಷಿತ್ ಅವ್ರದ್ದೇ ಡೈರೆಕ್ಷನ್, ಮ್ಯೂಸಿಕ್ ಡೈರೆಕ್ಷನ್ ಆಗಿತ್ತು. ಸೊ ಅವರೇ ಹಾಡಿದ್ದೊಂದು ರ್ಯಾಪ್ ಸಾಂಗ್ ಕೂಡ ಇತ್ತು. ಅಂದರೆ ಫಸ್ಟ್ ಆಫ್ ಆಲ್ ರ್ಯಾಪ್ ಸಾಂಗ್ ಕೂಡ ಅವ್ರು ಫಸ್ಟ್ ಟೈಮ್ ಹಾಡಿರುವಂಥದ್ದು ಆ ಸಾಂಗ್. ಆ ಸಾಂಗಲ್ಲಿ ಒಂದು ಪರ್ಟಿಕ್ಯುಲರ್ ಒಂದು ಹೈ ಪಿಚ್ ಸಾಂಗ್ಸ್ ಬರ್ತದೆ, ಕತ್ತಲೆ ಸತ್ಯವು ಸಮಥಿಂಗ್ ಹಾಗೆ ಬರ್ತದೆ. ಸೊ ಆ ಸಾಂಗನ್ನು ಹಾಡಿದ್ದೆ. ಆ ಸಾಂಗ್ ಹಾಡಿದಾಗ ಪೋಸ್ಟ್ ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ ಕೂಡ. ಸೊ ಅದಕ್ಕೆ ತುಂಬ ಲೈಕ್ಸ್ ಕೂಡ ಆಗಿತ್ತು, ವ್ಯೂಸ್ ಕೂಡ ಆಗಿತ್ತು. ಅದು ಅವರಿಗೆ ರೀಚ್ ಆಯ್ತು. ಅದು ಆಕ್ಚುಲಿ ಇನ್ನೊಂದು ತುಂಬಾ ಖುಷಿ ಕೊಟ್ಟ ವಿಷಯ ಅಂತ ಹೇಳಿದ್ರೆ ರಘು ದೀಕ್ಷಿತ್ ಅವರಿಗೆ ರೀಚ್ ಆಗಿತ್ತು. ಹಾಗೆ ಅವರ ಟೀಮ್ ಕೂಡ ನಿನ್ನ ಸನಿಹಕ್ಕೆ ಟೀಮ್ಗೆ ಕೂಡ ರೀಚ್ ಆಗಿತ್ತು. ಸೊ ಅವರೆಲ್ಲ ರಿಪ್ಲೈ ಮಾಡಿದ್ರು, ಶೇರ್ ಮಾಡಿದ್ರು, ಮೆನ್ಷನ್ ಮಾಡಿದ್ರು, ಕಮೆಂಟ್ಸ್ ಎಲ್ಲ ಮಾಡಿದ್ರು. ಸೊ ಅದೊಂದು ಒಂಥರ ಬ್ಯೂಟಿಫುಲ್ ಮೂಮೆಂಟ್ ಅಂತ ಅನಿಸಿತ್ತು. ಸೊ ಅಂದ್ರೆ ಹಾಗೆ ಒಂದು ನಾವೇನು ಒಂದು ಒಳ್ಳೆಯ ಸಿಂಗರ್ ಅಥವಾ ನಾವು ಯಾರನ್ನೊಬ್ಬರನ್ನು ಒಂದು ಸ್ಫೂರ್ತಿ ಒಂದು ಪ್ಲೇಸ್ ಅಲ್ಲಿ ನೋಡ್ತೇವೆ, ಅವರು ನಮ್ಗೆ ಎನ್ಕರೇಜ್ ಮಾಡಿದಾಗ ಆಗುವಂತಹ ಒಂದು ಖುಷಿ ಬೇರೆ. ಹೌದು. ಸೊ ನೀವು ಅದನ್ನು ಅವತ್ತು ಹೇಗೆ ಅಂದ್ರೆ ಇನ್ನೂ ಸಹ ನಂಗೆ ಹೀಗೆ ಎಲ್ಲರದ್ದು ಒಳ್ಳೊಳ್ಳೆ ಕಮೆಂಟ್ಸ್ ಸಿಗ್ಬೇಕು, ಹಾಡಬೇಕು ಅನ್ನುವಂತಹ ಒಂದು ಆಸೆ ಜಾಸ್ತಿ ಆಯ್ತಾ, ಹೇಗೆ? ಅಫ್ಕೋರ್ಸ್ ಆಯ್ತು. ಅವರು ಮತ್ತೆ ಮೀಟ್ ಆಗ್ಲಿಕ್ಕೆಲ್ಲ ಹೇಳಿದ್ಮೇಲೆ ಆ ಎಕ್ಸೈಟ್ಮೆಂಟ್ ತುಂಬಾ ಜಾಸ್ತಿ ಆಯ್ತು. ಅದಕ್ಕೆ ನಾನು ಈಗಲೇ ಮೀಟ್ ಆಗೋದು ಬೇಡ, ಇನ್ನೂ ಸಹ ಎಂತಾದ್ರು ಮಾಡ್ಬೇಕು, ಅದಾದ್ಮೇಲೆ ಮೀಟ್ ಆಗ್ಬೇಕು. ಸೊ ಗಿಟಾರ್ ಅಲ್ಲಿ ಇನ್ನೂ ಸಹ ಕಲಿಬೇಕು, ಗಿಟಾರ್ ಕರೆಕ್ಟ್ ಪರ್ಫೆಕ್ಟ್ ಆಗ್ಬೇಕು, ಇನ್ನೊಂದು ಮಾಡ್ಬೇಕು, ಹಾಗೆಲ್ಲ ತುಂಬಾ ಥಾಟ್ಸ್. ಒಂದಷ್ಟು ಕೆಲಸಗಳನ್ನ ಅದರಲ್ಲಿ ಮಾಡಿ ಆಮೇಲೆ ಅವರನ್ನ ಮೀಟ್ ಆಗಬೇಕು. ಮ್ಯೂಸಿಕ್ ಅಲ್ಲಿ ತುಂಬಾ ಏನಾದ್ರು ಅಚೀವ್ ಮಾಡಿ ಆಮೇಲೆ ಅವ್ರನ್ನ ಮೀಟ್ ಆಗ್ಬೇಕು, ಹಾಗೆ ಅಂತ ತುಂಬಾ ಥಾಟ್ಸ್ ಗಳೆಲ್ಲ ಬಂದಿತ್ತು. ಅದಾದ್ಮೇಲೆ ಆ ಖುಷಿ ವಿಚಾರನ ನಾನು ಸ್ಟೇಟಸ್ಗಳಲ್ಲಿ ಹಂಚ್ಕೊಂಡೆ, ನನ್ನ ಫ್ರೆಂಡ್ಸ್ ಹತ್ರ ತುಂಬಾ ಹೇಳ್ಕೊಂಡೆ, ನಂಗೆ ಖುಷಿ ಆಗಿದೆ, ನಂಗೆ ಹಾಕಿದ್ದಾರೆ, ಯಾವ ಕಮೆಂಟ್ಸ್ ಹಾಕಿದ್ದಾರೆ ಅಂತ ಹೇಳಿ. ಸೊ ಆ ಮೂಮೆಂಟಿಗೆ ಅದು ಆ ಥಾಟ್ಸ್ ಗಳೆಲ್ಲ ಬಂತು. ಇವತ್ತು ಕೂಡ ಆ ಮೂಮೆಂಟ್ ಅನ್ನು ನೆನಪಿಸ್ಕೊಂಡ್ರೆ ಖುಷಿ ಆಗ್ತದೆ ತುಂಬಾ. ಈಗ ಕೂಡ ಗೂಸ್ ಬಂಪ್ಸ್ ಬರ್ತದೆ, ಮಾಡಿದಾರಲ್ಲ ಅಂತ ಹೇಳ್ಕೊಂಡು. ಸೊ ಹಾಗೆ ಸಪೋರ್ಟ್ ಮಾಡ್ತಾ ಇದ್ರೆ ಏನು ಸಣ್ಣ ಏಜಿನ ಪ್ರತಿಭೆಗಳಿಗೂ ಕೂಡ ಒಂದು ಅದೇ ದಾರಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಹೆಲ್ಪ್ ಆಗ್ತದೆ. ಸಪೋರ್ಟ್ ಅಂತ ಹೇಳಿದ್ಮೇಲೆ ಯಾರೇ ಆರ್ಟಿಸ್ಟ್ ಆಗ್ಲಿ ಅವನು ಸಪೋರ್ಟ್ ಅನ್ನ ಕೇಳಬಾರ್ದು. ಆಕ್ಚುಲಿ ಆ ಸಪೋರ್ಟ್ ಸಿಗದೇ ಇರ್ಲಿ, ಅವನ ಕೆಲಸ ಅವ್ನು ಮಾಡ್ಕೊಂಡು ಹೋಗ್ತೇವೆ. ಬಟ್ ಹೀಗೆ ಯಾರಾದ್ರೂ ಒಬ್ರು ಗುರುತಿಸಿದಾಗ ಸಿಗುವಂತಹ ಖುಷಿ ಬೇರೆ. ಸೊ ಅದನ್ನ ಅರಿಸ್ಕೊಂಡು ಹೋಗ್ಬೇಕು ಆಕ್ಚುಲಿ ಹಾಗೆ. ಸೊ ಹಾಗೆ ಈಗ ಅಪಾರ್ಟ್ ಫ್ರಮ್ ಸಿಂಗಿಂಗ್ ನೀವು ನಾಟಕಗಳನ್ನ ಕೂಡ ಮಾಡ್ತೀರಾ. ಇತ್ತೀಚೆಗೆ ಅಂದ್ರೆ ಈ ಹಿಂದೆ ಕೂಡ ಫಿಲ್ಮ್ ಅಲ್ಲಿ ನಟಿಸಿದ್ರಿ, ಒಂದು ಮೊಟ್ಟೆಯ ಕಥೆಯಲ್ಲಿ ಕೂಡ ನಟಿಸಿದ್ರಿ. ಸೊ ಈಗ ಗರುಡಗಮನ ವೃಷಭ ವಾಹನ ನಿಮ್ಗೆ ಬಹಳಷ್ಟು ಹೆಸರನ್ನ ತಂದು ಕೊಟ್ಟಿದೆ. ನಿಮ್ಮ ಬೌಲಿಂಗ್ ಸ್ಟೈಲ್ ಒಂದು ಮೇ ಬಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅದೇ ಒಂದು ಕಿಶೋರ್ ಬೌಲಿಂಗ್ ಅನ್ನ ಆತ ಏನಾದ್ರು ಹೆಸರು ಪಡ್ಕೊಳ್ಬಹುದೋ ಏನೋ ಇನ್ನಷ್ಟು ಜನರ ಆ ಮೂವಿಯನ್ನ ನೋಡಿದ್ಮೇಲೆ. ಸೊ ನಿಮ್ಮ ಥಿಯೇಟರ್ ಜರ್ನಿ ಸ್ಟಾರ್ಟ್ ಆದ್ದು ಎಲ್ಲಿ, ಅಥವಾ ಈಗ ಒಂದು ನನ್ನಲ್ಲಿ ಒಂದು ಆಕ್ಟಿಂಗ್ ಮಾಡಬೇಕು ಅನ್ನುವ ಆಸೆ ನನಗಿದೆ, ಅಥವಾ ಆಕ್ಟಿಂಗ್ ಮಾಡಬಹುದು ನಾನು ಕೂಡ ಅಂತ ಅನ್ನಿಸಿದ್ದು ನಿಮ್ಗೆ ಯಾವಾಗ? ಅದು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ, ನಾನು 3ನೇ ಕ್ಲಾಸ್ ಇರಬೇಕು, 3ನೇ ಕ್ಲಾಸ್ ಅಷ್ಟೇ, ತುಂಬಾ ದೊಡ್ಡ ನಿಂತಿರ್ಲಿಲ್ಲ. ಆವಾಗೆಲ್ಲ ಹಾಕ್ತಿದ್ರು ಚಿತ್ರ ನಟರು ಬೇಕಾಗಿದ್ದಾರೆ, ಬಾಲ ನಟರು ಬೇಕಾಗಿದ್ದಾರೆ ಅಂತ ಪೇಪರಲ್ಲೆಲ್ಲ ಹಾಕ್ತಿದ್ರು. ಸೊ ಅದೇ ನಂಬರ್ ಇಟ್ಕೊಂಡು ಹೋಗಿ ನಾನು ಕಾಲ್ ಮಾಡಿದ್ದಕ್ಕೆ ಅವ್ರು ಬೆಂಗಳೂರಿಗೆ ಬರಬೇಕು, ಇಲ್ಲ ನಂಗೆ ಮಂಗಳೂರಿಗೆ ಮಾತ್ರ ಬರ್ಲಿಕ್ಕೆ ಆಗುದು, ಬೆಂಗಳೂರಿಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ, ಇಲ್ಲ ನೀವು ಬೆಂಗಳೂರಿಗೆ ಬಂದ್ರೆ ಮಾತ್ರ ಆಗುದಂತ ಇತ್ತು. ಅದಾದ್ಮೇಲೆ ಬೆಂಗಳೂರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಡ್ರಾಪ್ ಆಯ್ತು. ಬಟ್ ಮಂಗಳೂರಿಗೆ ಹೇಗೋ ಕನೆಕ್ಟ್ ಆಯ್ತು. ಅದಾದ್ಮೇಲೆ ಒಂದು ಮೊಟ್ಟೆ ಕತೆ ಆಡಿಷನ್ ಕೊಟ್ಟೆ. ಒಂದು ಮೊಟ್ಟೆ ಕತೆ ನಂತರ ಅದಾದ್ಮೇಲೆ ಪುನಃ ಮಾಯಾ ಕನ್ನಡಿ ಅಂತ ಒಂದು ಫಿಲಮ್ ಅಲ್ಲಿ ಆಕ್ಟ್ ಮಾಡಿದೆ. ಅದಾದ್ಮೇಲೆ ಈಗ ಗರುಡ ಗಮನ ಮಾಡಿದೆ. ಸೊ ಹೀಗೆ ಫಿಲ್ಮ್ ಜರ್ನಿ. ಫಿಲ್ಮ್ಗಿಂತ ಮುಂಚೆ ನೀವು ಬಹುಶಃ ನಾಟಕಗಳಲ್ಲಿ ನಟಿಸಿದ್ರಿ, ಅಥವಾ ಆಮೇಲೆ ನಾಟಕಗಳಲ್ಲಿ ನಟಿಸಿದ್ರಿ? ಫಿಲಮ್ಗಿಂತ ನಂತರ ನಾಟಕಗಳಲ್ಲಿ ನಟಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂದ್ರೆ MGM ಬಂದ ಮೇಲೆ.
ಅದಕ್ಕಿಂತ ಮುಂಚೆ ನಾಟಕಗಳಂತ ಹೇಳಿದ್ರೆ ನನಗೆ ಮೈಂಡಲ್ಲಿ ಇದ್ದದ್ದು ಖಾಲಿ ತುಳು ಮಾತ್ರ. ನಮ್ಮ ಕಡೆ ಜಾಸ್ತಿ ಆಗ್ತಿದ್ದದ್ದು ತುಳು ಮಾತ್ರ. ಈಗಲೂ ಕೂಡ ಗಮ್ಮತ್ತಿನ ತುಳು ನಾಟಕಗಳು, ಗಮ್ಮತ್ತಿನ ತುಳು, ಸ್ಟೈಲೈಸ್ಡ್ ತುಂಬಾ ಕಂಪೋಸ್ಡ್ ಆದಂತಹ ನಾಟಕಗಳು, ಆ ಸೆಟ್ಗಳನ್ನ ಹಾಕೊಂಡು ನಾವು CD DVD ಎಲ್ಲ ತಗೊಬಂದು ಅವಾಗೆಲ್ಲ ನೋಡ್ಕೊಳ್ತಿದ್ದಂಥದ್ದು. ಸೊ ಅದೊಂದು ಬಿಟ್ಟರೆ ಬೇರೆ ಎಂತ ಸಹ ಗೊತ್ತಿರಲಿಲ್ಲ ನಾಟಕ ಅಂತ ಹೇಳಿದ್ರೆ. ಆದ್ರೆ MGM ಗೆ ಬಂದ ಮೇಲೆ ಥಿಯೇಟರ್ ಅಂತ ಇನ್ನೊಂದಿದೆ ಅಂತ ಹೇಳಿ ಗೊತ್ತಾಯ್ತು. ಸೊ ಅದಕ್ಕೆ ಜಾಯಿನ್ ಆದೆ. ಅದು ಅಂತ ಹೇಳಿದ್ರೆ ಅದೊಂದು ಅಸಹಜ ಜಾಯಿನ್ ಆದದೊಂದು ಉಂಟಲ್ಲ, ಅದೊಂದು ತುಂಬಾ ಆಕ್ಸಿಡೆಂಟಲ್ ಜಾಯಿನ್. ಅದು ನಾನು ಜಾಯಿನ್ ಆಗ್ಬೇಕಂತ ಜಾಯಿನ್ ಆದದಲ್ಲ, ತನ್ನಷ್ಟಕ್ಕೆ ಜಾಯಿನ್ ಆದಿ, ಹೇಗೋ ಜಾಯಿನ್ ಆದೆ. ಹಾಗೆ ಅದು ಮುಂದುವರಿತಾ ಬಂತು. ಅದಾದ್ಮೇಲೆ ನ್ಯಾಷನಲ್ಸಿಗೆ ಹೋದ್ವಿ, ನ್ಯಾಷನಲ್ಸ್ ಅಲ್ಲಿ ವಿನ್ ಆದ್ವಿ. ಅದಾದ್ಮೇಲೆ ತುಂಬಾ ಕಡೆ ಪಂಚವಟಿ ನಾಟಕವನ್ನ ಮಾಡಿದ್ವಿ. ಅದು ಆ ಶೋಗಳನ್ನು ಕೊಡ್ತಾ ಬಂದಿದೆ. ಸೊ ಹಾಗೆ ಈಗ ನಾಟಕ ಅಂದ್ರೆ ನಿಮಗೀಗ ಆನ್ ಸ್ಕ್ರೀನ್ ಮಾಡೋದು ಇಷ್ಟ ಆಗ್ತದ, ಅಥವಾ ಸ್ಟೇಜ್ ಅಲ್ಲಿ ಮಾಡುವಾಗ ಅಲ್ಲಿ ಕೆಳಗೆ ಪ್ರೇಕ್ಷಕರು ನಿಮ್ಗೆ ಕನೆಕ್ಟ್ ಆಗ್ತಾ ಇರ್ತಾರೆ, ಆ ಮೂಮೆಂಟ್ ಎಷ್ಟ ಆಗ್ತದ? ಎರಡು ಇಷ್ಟನೇ, ಬಟ್ ಫೀಲಿಂಗ್ ಬೇರೆ ಬೇರೆ ಆಕ್ಚುಲಿ. ನಿಮ್ಗೆ ಫಿಲಮಿಗೆ ಮಾಡುವಾಗ ಆಕ್ಟಿಂಗ್ ಅಲ್ಲಿ ಏನಾದ್ರು ತಪ್ಪಾದ್ರೆ ಬರ್ಲಿಲ್ಲ ಅಂತ ಹೇಳಿದ್ರೆ ಕಟ್ ಮಾಡಿ ಇನ್ನೊಂದು ತಗೊಳ್ಬೋದು. ಆದ್ರೆ ಆನ್ ಸ್ಟೇಜ್ ಅಲ್ಲಿ ಹಾಗಾಗುದಿಲ್ಲ. ನಾವು ರಿಸೀವ್ ಮಾಡ್ಕೊಂಡು ಪುನಃ ಅದನ್ನೇ ಕಂಟಿನ್ಯೂ ಮಾಡಬೇಕು. ಅದು ಆಕ್ಚುಲಿ ತುಂಬಾ ಕಷ್ಟದ ಕೆಲಸ. ಸೊ ನನಗೆ ಡಿಫ್ರೆಂಟ್ ಅನ್ಸಿದ್ದು ಅದೇ, ಡಿಫ್ರೆಂಟ್ ಇರೋದು ಕೂಡ ಅದೇ. ಆಕ್ಟಿಂಗ್ ಅಂತ ಹೇಳಿದ ಕೂಡಲೇ ತುಂಬಾ ಮತ್ತೆ ಅದು ರೀಚ್ ಆಗಬೇಕು ಜನಗಳಿಗೆ. ಥಿಯೇಟರ್ ಆಕ್ಟಿಂಗ್ ಬಂದಂತಂದ್ಮೇಲೆ ಅದನ್ನು ರೀಚ್ ಮಾಡಬೇಕು. ಸೊ ಅಲ್ಲಿ ಸ್ವಲ್ಪ ನಾನು ಎಡವ್ತಿದ್ದೆ, ಬಟ್ ನನಗೆ ಅದು ಇವಾಗ ಸ್ವಲ್ಪ ಅಡ್ಡಿಲ್ಲ, ತೊಂದರೆ ಇಲ್ಲ. ಒಂದು ಸ್ವಲ್ಪ ಧೈರ್ಯ ಬಂದಿದೆ, ಕಾನ್ಫಿಡೆನ್ಸ್ ಬಂದಿದೆ. ಸೊ ಹಾಗೆ ನೀವೀಗ ಅದೇ ಕಾಲೇಜನ್ನ ಮೆನ್ಷನ್ ಮಾಡಿದ್ರೆ, MGM ಕಾಲೇಜಿಗೆ ಬಂದ್ಮೇಲೆ ತುಂಬಾ ಈ ನಿಮ್ಮ ಸಂಗೀತ ಸಾಧನೆಗಳಿಗೂ ಆಗಿರಬಹುದು ಅಥವಾ ಈ ನಾಟಕದಲ್ಲಿ ನೀವು ಅಭಿನಯಿಸ್ಲಿಕ್ಕೂ ಒಂದು ಸಹಾಯ ಆಯ್ತು ಅಂತ. ಸೊ ಅಲ್ಲಿ ನಿಮ್ಮ ಹಾಗೆ ಅನೇಕರು ಈ ಫೀಲ್ಡ್ ಅಲ್ಲಿ ಹೆಸರು ಮಾಡಿರುವಂತವರು, ಮಾಡ್ತಾ ಇರುವಂತವರು ಅನೇಕ ಜನರಿರಬಹುದು. ಸೊ ನಿಮಗೆ ಅವರೆಲ್ಲರ ಒಟ್ಟಿಗಿರುವಾಗ ಅಲ್ಲಿ ಒಂದು ಈಗ ಬಹುಶಃ ಎಲ್ಲ ಕಲಾವಿದರು ಸೇರಿದ್ರೆ ಅಲ್ಲಿನ ಒಂದು ಮಾತುಕತೆಗಳೇ ಬೇರೆ ಇರ್ತದೆ. ಸೊ ಆ ಮೂಮೆಂಟ್ ಎಲ್ಲ ಹೇಗಿರ್ತದೆ? ಆಕ್ಚುಲಿ ನಾವು ಫೆಸ್ಟ್ಗಳಿಗೆ ಹೋಗ್ತಾ ಇದ್ವಿ, ಕಾಲೇಜ್ ಫೆಸ್ಟ್ಗಳಿಗೆ ಆಗಲಿ, ಡ್ರಾಮಾ ಕಾಂಪಿಟೇಷನ್ಗಳಿಗೆ ಆಗಲಿ. ಇದಕ್ಕೆಲ್ಲ ಹೋಗುವಾಗ ಕಾಲೇಜಲ್ಲಿ ಇದ್ದದ ಎಲ್ಲ ಸಿಂಗರ್ಸ್ಗಳನ್ನು, ಎಲ್ಲ ಮ್ಯೂಸಿಷಿಯನ್ಸ್ಗಳನ್ನು, ಎಲ್ಲ ಆ್ಯಕ್ಟ್ರೆಸ್ಗಳನ್ನು, ಎಲ್ಲ ಆರ್ಟಿಸ್ಟ್ಗಳನ್ನು ನಾವು ಒಂದು ಕಡೆ ಅವರು ಕರಿತಿದ್ರು. ಸೊ ಅದರಿಂದ ಚೂಸ್ ಮಾಡ್ತಿದ್ರು. ಬಟ್ ಅದರಲ್ಲಿ ಕೆಲವರು ಸಿಗ್ತಿದ್ರು, ಕೆಲವರು ಸಿಗ್ತಿರ್ಲಿಲ್ಲ. ಆದರೂ ಸಹ ಕೆಲವೊಂದು ಕಡೆ ನಮ್ಮ ಕಾಲೇಜಲ್ಲೇ ಆಗ್ತಿರುವಾಗ ಸ್ಪೆಕ್ಟ್ರಮ್ ಅಂತೇಳಿ ಒಂದು ಆಗ್ತೈತೆ MGM ಅಲ್ಲಿ. ಸೊ ಆ ಟೈಮಲ್ಲಿ ಎಲ್ಲರೂ ಸಿಗ್ತಾಯಿದ್ರು. ಆ ಫನ್ ಬೇರೆನೆ. ಮ್ಯೂಸಿಕ್ ಅಂತೇಳಿ ಬಂದಾಗ ಗಿಟಾರ್ ಹಿಡ್ಕೊಂಡು ಎಲ್ಲ, ಅದಕ್ಕೆ ಮ್ಯೂಸಿಷಿಯನ್ಸೇ ಬೇಕಂತಿಲ್ಲ, ಅಥವಾ ಯಾರೇ ಆರ್ಟಿಸ್ಟ್ಗಳಾಗಲಿ ಸಿಂಗರ್ಸ್ಗಳಾಗಲಿ ಬೇಕಿರಲಿಲ್ಲ, ಎಲ್ಲರೂ ಹಾಡುವವರಾಗಿದ್ರು. ಮ್ಯೂಸಿಕ್ ಅಂತ ಹಿಡ್ಕೊಂಡ ಮೇಲೆ ಗಿಟಾರ್ ಒಬ್ಬ ಪ್ಲೇ ಮಾಡ್ತಿದ್ದ, ತಬಲಾ ಒಬ್ರು ಪ್ಲೇ ಮಾಡ್ತಿದ್ರು. ಸೊ ಎಲ್ಲರೂ ಕೂಡಿಕೊಂಡು ಆ ಮೂಮೆಂಟನ್ನು ಎಂಜಾಯ್ ಮಾಡ್ತಾ ಇದ್ವಿ. ನಾಟಕದಲ್ಲೂ ಕೂಡ ಹಾಗೆ ಆ ಮೂಮೆಂಟನ್ನು ಎಂಜಾಯ್ ಮಾಡ್ತಾ ಇದ್ವಿ. ಫೆಸ್ಟ್ಗಳಿಗೆ ಹೋದಾಗ ಬಸ್ನಲ್ಲಿ ಹೋಗುವಾಗ ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಫೆಸ್ಟಲ್ಲಿ ವಿನ್ ಆದ್ರೆ ಬರ್ಬೇಕಾದ್ರೆ ಎಂಜಾಯ್ ಮಾಡ್ಕೊಂಡ್ವಿ, ಸೋತ್ರು ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ವಿ. ಸೊ ಆ ಮೂಮೆಂಟ್ ಒಂಥರ ಬೇರೆನೆ. ಅಂದ್ರೆ ಕಲಾವಿದರಿಗೆ ಅದೆಲ್ಲ ಮೂಮೆಂಟ್ ಒಂದ್ ಸ್ವಲ್ಪ ಸ್ಪೆಷಲ್ ಅಂತ ಹೇಳಿ, ತುಂಬಾ ಸ್ಪೆಷಲ್. ಯಾಕಂದ್ರೆ ಅಲ್ಲಿ ಆಕ್ಚುಲಿ ತುಂಬಾ ಮೆಮೊರೀಸ್ ಕ್ರಿಯೇಟ್ ಆಗ್ತದೆ. ಅಲ್ಲಿಂದ ಇನ್ನೊಂದೇನೋ ಕನೆಕ್ಷನ್ ಸಿಗುತ್ತೆ, ಅದರಿಂದ ಇನ್ನೊಂದೇನೋ ಹೈಯರ್ ರೇಂಜಿಗೆ ಹೋಗ್ಲಿಕ್ಕೆ ಆಗ್ತದೆ. ಸೊ ನಾವೆಲ್ಲ ಒಬ್ರಿಗೊಬ್ರು ಕನೆಕ್ಟ್ ಆಗಿರ್ತೇವೆ. ಸೊ ಆ ಕಾಂಟ್ಯಾಕ್ಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ, ಅಷ್ಟು ಸ್ಟ್ರಾಂಗ್ ಆಗಿರ್ತದೆ. ಸೊ ಅದೇ ಈಗ ನಿಮ್ಮ ಕಾಲೇಜ್ನ ನಂತರ ನೀವೀಗ ರೀಸೆಂಟ್ ಆಗಿ ಗರುಡ ಗಮನ ವೃಷಭ ವಾಹನ ಮೂವಿ ಮಾಡಿದ್ರಿ. ಸೊ ಆ ಮೂವಿಗೆ ಆಡಿಷನ್ ಕೊಟ್ಟದ್ದು ಹೇಗಿತ್ತು, ಅಥವಾ ನಿಮ್ಗೆ ಆ ಮೂವಿಗೆ ನೀವು ಹೇಗೆ ಕನೆಕ್ಟ್ ಆದ್ರಿ, ಅದ್ರ ಬಗ್ಗೆ? ಆ ಮೂವಿಗೆ ಆಡಿಷನ್ ಕೊಟ್ಟಿರಲಿಲ್ಲ ಆ್ಯಕ್ಚುಲಿ. ರಾಜ್ವಿ ಸರ್ ನನಗೆ ಕಾಲ್ ಮಾಡಿದ್ರು. ನಾನು ಆವಾಗ ಸೆಕೆಂಡ್ PUC ಎಕ್ಸಾಮ್ ಟೈಮ್. ಆಗ ಕಾಲ್ ಮಾಡಿದ್ದಾಗ ಮಾಧವನ್ ಹೀಗೆ ನೀನು ಹೇರ್ ಬಿಡಬೇಕು ಅಂತ ಹೇಳಿದರು. ಹಾಗೆ ಸ್ವಲ್ಪ ಲೈಟಲ್ಲಿ ಗಡ್ಡ ಬಿಡು ಅಂತ ಹೇಳಿದರು. ಸೊ 1 ವರ್ಷ ನಂತರ ಶೂಟಿಂಗ್ ಇತ್ತು. ಸೊ ನನಗೆ ಆಡಿಷನ್ ಎಂತ ಮಾಡಿರಲಿಲ್ಲ. ಅಲ್ಲಿಗೆ ಅಂದರೆ ಒಂದು ದಿವಸ ಕಾಲ್ ಮಾಡಿ ಕರೆದ್ರು, ಮಾಧವ ಹೀಗೆ ನಾಳೆ ಶೂಟಿಂಗ್ ಇದೆ, ಆ ಶೂಟಿಂಗ್ ನೀನು ಬರಬೇಕು. ಸೊ ನೀನು ನಿಂಗೆ ಇಷ್ಟು ದಿವಸ ಶೂಟ್ ಇರ್ತದೆ, ಸೊ ನೀನು ಅದಕ್ಕೆ ರಿಹರ್ಸಲ್ ಎಲ್ಲ ಇರ್ತದೆ, ಬರಬೇಕು ಅಂತ ಹೇಳಿದರು. ನಾನು ಹೋಗಿದ್ದೆ. ಸೊ ನಮಗೆ ರಿಹರ್ಸಲ್ಗಳು ಮಾಡಿದರು. ಅಂದರೆ ಒಂದು ಸೀನಿಗೆ ರಿಹರ್ಸಲ್ ಮಾಡಿದ ನೆನಪು. ಆಮೇಲೆ ಇದು ಕೆಲವೊಂದು ಸೀನ್ಗಳಿಗೆ ಮಾಧವ ನಾಳೆ ಇವತ್ತು ಸೀನ್ ಇದೆ ಅಂತ ಇವತ್ತೇ ಹೇಳ್ತಾ ಇದ್ರು. ಸೊ ನಾನು ಸ್ಪಾಟ್ ಆದ್ಮೇಲೆ ಫುಲ್ ಬ್ಲ್ಯಾಂಕ್ ಆಗ್ತಿದ್ದೆ. ಬ್ಲ್ಯಾಂಕ್ ಆದ್ಮೇಲೆ ಅವ್ರು ಹೇಳ್ತಿದ್ರು, ಈಗ ಇಷ್ಟೇ ಆಟ ಆಡ್ಲಿಕ್ಕಿರೋದು, ನೀನು ಬಂದು ಬೈಬೇಕಂತ ಅಷ್ಟೇ ಹೇಳ್ತಿದ್ರು. ಸೊ ನಾನು ಹೋಗಿ ಎಂಥದೊಂದು ಮಾಡಿ ಬರ್ತಾ ಇದ್ದೆ, ಓಕೆ ಅಂತ ಹೇಳ್ತಾ ಇದ್ರು. ಸೊ ಆ ಫಿಲಮ್ ನ್ಯಾಚುರಾಲಿಟಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿ ಅವರು ತುಂಬಾ ಯೋಚನೆ ಮಾಡಿ ಆರ್ಟಿಸ್ಟ್ಗಳ ಮೂಡನ್ನು ಹಿಡಿತದಲ್ಲಿ ಇಟ್ಕೊಳ್ತಿದ್ರು. ಆಕ್ಚುಲಿ ಅವರಿಗೆ ಟೆನ್ಷನ್ ಕೊಡ್ತಿರ್ಲಿಲ್ಲ ಆರ್ಟಿಸ್ಟ್ಗಳಿಗೆ, ಇಷ್ಟೇ ಅಂತ ಕೂಲಾಗಿ ಹೇಳ್ತಾ ಇದ್ರು. ಸೊ ನ್ಯಾಚುರಲ್ ಆಗಿ ಬರ್ಬೇಕಾದ್ರೆ ನಾನು ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಬಂದು ಆಟ ಆಡು ಅಂತ ಹೇಳಿದ್ ಮಾತಾ. ಆ ಕೋಳಿಗೆ ಹಕ್ಕಿ ಹಾಕೋದ ಸೀನ್ ಉಂಟಲ್ಲ, ಅದು ಡೈಲಾಗ್ ಬಾರಿ ಫೇಮಸ್ ಆಗಿದೆ, ಎಂದದನ್ನ ಕೋಳಿಗೆ ಅಕ್ಕಿ ಹಾಕುದಾ. ಸೊ
ಆ ಮೂಮೆಂಟ್ ಅಲ್ಲಿ ಈಗ ಸಾರಿ ನೀವು ಮತ್ತೆ ಅದನ್ನ ಕಂಟಿನ್ಯೂ ಮಾಡಿ, ಬಟ್ ಈಗ ನೀವೊಂದು ಸೀರಿಯಸ್ ಆಗಿ ಆಕ್ಟಿಂಗ್ ಮಾಡ್ತಾ ಇದ್ದೀರಿ ಅಥವಾ ಏನೋ ಅವರು, ಸೊ ನಿಮ್ಗೆ ಅದು ಫನ್ನಿ ಡೈಲಾಗ್ ಅಂತ ಗೊತ್ತುಂಟು, ನೀವು ಅದನ್ನ ಹೇಗೆ ರಿಸೀವ್ ಮಾಡ್ತೀರಿ ಆ ಮೂಮೆಂಟ್ ಅಲ್ಲಿ? ನಿಮ್ಮ ಫೇಸ್ ನಾವು ನೋಡುವಾಗ ಸಹ ತುಂಬಾ ನಿಮಗೆ ಬೈದ ಕೂಡಲೇ ನಾರ್ಮಲಿ ನಾವು ರಿಸೀವ್ ಮಾಡೋದು ಹೌದು ಈ ಬೈತಾ ಇದ್ದಾರೆ, ಬಟ್ ಆ ಮೂಮೆಂಟ್ ಅಲ್ಲಿ ನಿಮ್ಗೆ ಅದು ಡೈಲಾಗ್ ಫನ್ನಿ ಅಂತ ಗೊತ್ತಿದ್ರು ನೀವು ಅದನ್ನ ಹೇಗೆ ಕಂಟ್ರೋಲ್ ಮಾಡಿದ್ರಿ ಅಥವಾ ಹೇಗೆ? ಆಕ್ಚುಲಿ ನಂಗೆ ಆ ಮೂಮೆಂಟ್ ಅಲ್ಲಿ ಆ ಡೈಲಾಗ್ ಫನ್ನಿ ಅಂತ ಗೊತ್ತಿರ್ಲಿಲ್ಲ, ಇಷ್ಟು ಪಂಚ್ ಇಷ್ಟು ಕೂಡ punch ಆಗ್ತದೆ ಅಂತ ಗೊತ್ತಿರ್ಲಿಲ್ಲ. ಗೊತ್ತಿರ್ಲಿಲ್ಲ. ನಾನಲ್ಲಿ ಆಸ್ ಅ ಕ್ಯಾರೆಕ್ಟರ್ ನಾನು ಟೆನ್ಷನ್ ಅಲ್ಲಿ ಇರ್ತಿದ್ದೆ, ನನ್ಗೆ ಗೊತ್ತಿಲ್ಲ ಎಂತ ಮಾಡ್ಬೇಕು, ಫುಲ್ ಬ್ಲಾಂಕ್ ತರ ಬ್ಲಾಂಕ್ ಆಗಿದ್ದೇನೆ. ರಾಜ್ಬಿ ಸರ್ ಅವ್ರು ರಿಯಾಕ್ಟ್ ಮಾಡ್ತಿದ್ರು, ನಾನು ಸಹ ರಿಯಾಕ್ಟ್ ಮಾಡ್ತಿದ್ದೆ. ಅಂದ್ರೆ ಯಾರೋ ಒಬ್ಬ ಹೊಸ ಹುಡುಗ ಆಟ ಆಡ್ತಿದ್ದಾನೆ ಟೀಮ್ ಅಲ್ಲಿ, ಹೊಸ ಒಬ್ಬ. ಸೊ ಆಡ್ಬೇಕಾದ್ರೆ ಅವನಿಗೆ ಹೆಚ್ಚಾಗಿ ಎಂತದ್ದು ಗೊತ್ತಿಲ್ಲ, ಬೈತಿದ್ದಾದ್ರೆ ಅವಾಗ ಹೇಗೆ ರಿಯಾಕ್ಟ್ ಯಾರಿಗೂ ಹಾಗೆ ಬೈದಿರ್ತೀರಿ ಯಾವತ್ತಾದ್ರೂ ಕ್ರಿಕೆಟ್ ಆಡುವಾಗ? ಅಫ್ಕೋರ್ಸ್ ನಾನು ಬೈತಾ ಇದ್ದೆ. ನಾವು ಮನೆ ಹತ್ರ ಕ್ರಿಕೆಟ್ ಆಡ್ಬೇಕಾದ್ರೆ ಓವರ್ ಜಾಸ್ತಿ ಆಡ್ತಾ ಇದ್ವಿ. ಸೊ ಫುಲ್ ಟಾಸ್ ಎಲ್ಲ ಹಾಕಿದ್ರೆ ಇನ್ನೊಂದ್ಸಲ ಕೊಡು ಇನ್ನೊಂದು ಹಾಕ್ಲಿ ಚಂದ ಹೊಡಿಲಿ ಅಂತ ಹಾಗೆಲ್ಲ ಆತರ ಎಲ್ಲ ಕೊಡ್ತಿದ್ವಿ. ಕೋಳಿಗೆ ಅಕ್ಕೆ ಹಾಕುದ ಕೆಲವೊಂದು ಡೈಲಾಗ್ಗಳು ಅದೊಂಥರ ತುಂಬಾ ಫೇಮಸ್ ಆಯ್ತು. ಸೊ ಅಂಥದ್ದೇ ರಿಲೇಟೇಬಲ್ ನಾವು ವರ್ಡ್ಸ್ಗಳನ್ನು ಯೂಸ್ ಮಾಡ್ಕೊಳ್ತಿದ್ವಿ, ತುಂಬಾ ನ್ಯಾಚುರಲ್ ಆಗಿ ಕೂಡ ಮೂವಿಯಲ್ಲಿ ಬಂದಿದೆ. ಸೊ ನೀವೀಗ ಹೇಳಿದ್ರಿ ಅಂದ್ರೆ ಕಾಲ್ ಮಾಡಿ ಕೂದಲು ಉದ್ದ ಬಿಡ್ಲಿಕ್ಕೆ ಹೇಳಿದ್ರಿ, ಸೊ ಆ ಪ್ರಿಪರೇಷನ್ ಇತ್ತಲ್ಲ ನಿಮ್ಗೆ ಹೇಗಿತ್ತು? ಅಂದ್ರೆ ಏನ್ ನಿಮ್ಗೆ ಏನ್ ಫೀಲ್ ಆಗ್ತಿತ್ತು? ಸೊ ನಾ ಈಗ ಉದ್ದ ಬಿಡ್ತಾ ಇದ್ದೇನೆ ಕೂದಲು, ನೆಕ್ಸ್ಟ್ ಹೇಗಿರ್ಬೋದು ನನ್ನ ಶೂಟಿಂಗ್? ಆ ಒಂದು ಮೇ ಬಿ ಅದೊಂದು ಕಾತುರತೆ ಅಂತ ಹೇಳ್ಬಹುದು, ಅಲ್ಲಿ ಶೂಟ್ ಆಗುದು ಅದು ಸರ್ ರಾಜ್ ಬಿ ಸರ್ ಇದೇನೋ ಒಂದು ಹೊಸತು ಮೂವಿ, ಹೊಸತು ವೆಂಚರ್, ಹೇಗಿರ್ಬಹುದು ಅನ್ನೋದು ನಿಮ್ಗೆ ಹೇಗೆ ಫೀಲ್ ಆಗ್ತಾ ಇತ್ತು? ಆಕ್ಚುಲಿ ನಾನು ಮನೇಲಿ ಸುಳ್ಳು ಹೇಳ್ತಾ ಇದ್ದೆ ಕೂದಲು ಬಿಡ್ಲಿಕ್ಕೆ. ಫಸ್ಟ್ ಎಲ್ಲ ನಂಗೆ ಮೂವಿ ಉಂಟು, ಒಂದು ಮಟ್ಟೆ ಕತೆ ಆದ್ಮೇಲೆ ನಾನು ಮೂವಿ ಮಾಡ್ತೇನೆ ಅಂತ ಗೊತ್ತಾಯ್ತು. ಅದಾದ್ಮೇಲೆ ನಾನು ಮನೇಲಿ ಸುಳ್ಳು ಹೇಳ್ತಾ ಇದ್ದೆ, ನನಗೆ ಮೂವಿ ಉಂಟು, ಅದಕ್ಕೆ ನಾನು ಕೂದಲು ಬಿಡ್ಲಿಕ್ಕೆ ಹೇಳಿದ್ದಾರೆ ಡೈರೆಕ್ಟರ್ ಅಂತೇಳಿ ಬಿಡ್ತಾ ಇದ್ದೆ. ಆಮೇಲೆ ಒಂದು ವರ್ಷ ಆದ್ಮೇಲೆ ಇಲ್ಲ ಅದು ಮೂವಿ ಡ್ರಾಪ್ ಆಯ್ತು ಅಂತೇಳಿ ಕೂದಲು ಕಟ್ ಮಾಡ್ತಾ ಇದ್ದೆ. ಸೊ ಹಾಗೆ ಮಾಡ್ತಿರ್ಬೇಕಾದ್ರೆ ಒಂದ್ಸಲ ರಾಜ್ಬಿ ಸರ್ ಕಾಲ್ ಮಾಡಿ ಕೂದಲು ಬಿಡ್ಬೇಕಂತ ಹೇಳಿ ಅಫಿಷಿಯಲ್ ಆಗಿ ಹೇಳಿದಾಗ ನಂಗೆ ತುಂಬಾ ಖುಷಿ ಆಯ್ತು. ನಂಗೆ ಕೂದಲು ಇಷ್ಟು ದಿನಗಳು ಕಂಡ ಕನಸು ಲೈಕ್ ನನಸಾಗ್ತಾ ಇರುವ ಇಷ್ಟು ದಿವಸ ಸುಳ್ಳು ಹೇಳ್ಕೊಂಡು ಕೂದಲು ಬಿಡ್ತಿದ್ದೆ. ಅಂದ್ರೆ ಬೈತಾ ಇದ್ರು ಮನೇಲಿ, ಕೂದಲೆಲ್ಲ ಬಿಡುದಿಂತ ಹಾಗೆ ಗಲೀಜು, ಒಳ್ಳೆ ಬಿಡು, ಚಂದ ಕಾಣುದಿಲ್ಲ ಹಾಗೆ ಅಂತ. ನಂಗೆ ಮಾತ್ರ ಕೂದಲು ಬಿಡುದಂದ್ರೆ ತುಂಬಾ ಇಷ್ಟ. ಸೊ ಅದಕ್ಕೊಂದು ಇನ್ನೊಂದು ಸ್ಟ್ರಾಂಗ್ ರೀಸನ್ ಸಿಕ್ಕಿತ್ತಲ್ಲ ಅಂತೇಳಿ ತುಂಬಾ ಖುಷಿ ಆಯ್ತು. ಅದಾದ್ಮೇಲೆ ಕ್ಯಾರೆಕ್ಟರ್ ಎಂತ ಇರ್ಬೋದು, ಹಾಗಿರ್ಬೋದು, ಹೀಗಿರ್ಬೇಕು. ಸೊ ನಿಮ್ಗೆ ಈಗ ಯಾವ್ದಾದ್ರು ಒಂದು ನಾರ್ಮಲಿ ಒಂದು ಆಡಿಷನ್ ಗೆ ಹೋಗಿ ನಾವು ಆ ಮೂವಿ ಮಾಡುದು ಅಂತ ಆದ್ರೆ ನಮ್ಗೆ ಆ ಟೈಮಲ್ಲಿ ನಾವು ಇದೇ ಒಂದು ರೋಲಿಗೆ ಆಡಿಷನ್ ಕೊಡ್ತಾ ಇದ್ದೇವೆ ಅನ್ನೋದು ಗೊತ್ತಿರ್ತದೆ. ಬಟ್ ಇದು ರ್ಯಾಂಡಮ್ ಆಗಿ ಒಂದು ಅವರು ರಾಜ್ ಸರ್ ಕಾಲ್ ಮಾಡಿ ನೀನು ಕೂದಲು ಬಿಡ್ಬೇಕು, ಅಥವಾ ರೋಲ್ ಹೆಸರು ಹೇಳಿರ್ಲಿಕ್ಕಿಲ್ಲ ಬಹುಶಃ, ಬಟ್ ನೀನು ಕೂದಲು ಬಿಡ್ಬೇಕು ಒಂದು ರೋಲ್ ಇದೆ ಅಂತ ಹೇಳುವಾಗ ಆ ನಿಮ್ಮ ಒಂದು ಆ ಮೂಮೆಂಟಿಗೆ ನಿಮ್ಮ ಮೈಂಡ್ ಅಲ್ಲಿ ಏನು ಓಡ್ತಾ ಇತ್ತು ಅಂತ ಹೇಳಿ? ಆ ಮೂಮೆಂಟ್ ಅದೇ ನಾನು ಕೂದಲು ಬಿಡ್ಬೇಕಂತ ಹೇಳಿದ ಕೂಡಲೇ ಅವರು ಹೇಳಿದ್ರು ಫಸ್ಟಿಗೆ ನಾ ಹೀಗೆ ಒಂದು ಮೂವಿ ಮಾಡ್ತಿದ್ದೇವೆ, ನೆಕ್ಸ್ಟ್ ಒಂದು ಮೂವಿ ಮಾಡ್ಲಿಕ್ಕಿದ್ದೇವೆ ತುಳುವಲ್ಲಿ ಹೇಳಿದ್ರು. ಸೊ ನಾನು ರಾಜಣ್ಣ ಅಂತೇಳಿ, ರಾಜಣ್ಣ ಅಂತ ನಾನು ಕರಿತಿದ್ದೆ. ಸೊ ರಾಜಣ್ಣ ಹೇಳಿ ಅಂತೇಳಿ ಕಾಲ್ ಬಂದಾಗ ಹಾಗೆ ಹೇಳ್ತಾ ಇದ್ದೆ. ಸೊ ಅವ್ರು ಹೇಳಿದ್ರು ಇಲ್ಲ ನೀನು ಹೀಗೆ ಕೂದಲೆಲ್ಲ ಬಿಡಬೇಕು, ನೆಕ್ಸ್ಟ್ ಮೂವಿಗೆ ಒಂದು ಕ್ಯಾರೆಕ್ಟರ್ ಉಂಟು ನಿಮಗೆ, ಹಾಗೆ ಕೂದಲೆಲ್ಲ ಬಿಡಬೇಕು, ಸ್ವಲ್ಪ ಗಡ್ಡೆ ಎಲ್ಲ ಬಿಡು ಅಂತ ಹೇಳಿದ್ರು. ನಾನು ಆಗ ಕೇಳೋ ಸ್ಥಿತಿಯಲ್ಲಿಲ್ಲ ಎಂತ ಕ್ಯಾರೆಕ್ಟರ್ ಅಂತ. ಎಕ್ಸೈಟ್ಮೆಂಟ್ ಉಂಟು, ಆದರೆ ಅವ್ರ ಹತ್ರ ಹೇಗೆ ಕೇಳಬೇಕು ಅನ್ನೋದು ಗೊತ್ತಿಲ್ಲ. ಬಟ್ ನಾನು ಮನೆಗೆ ಹೋದ್ಮೇಲೆ ಥಿಂಕ್ ಮಾಡ್ತಾ ಇದ್ದೆ, ಹೋಗಿ ಎಂತ ಕ್ಯಾರೆಕ್ಟರ್ ಇರ್ಬೋದು ಅಂತ, ತುಂಬ ನೆಗೆಟಿವ್ ಶೇಡ್ಗಳಿರ್ಬೋದಾ, ಇದರಲ್ಲೂ ಸಹ ಸ್ಟೂಡೆಂಟಾ ಅಥವಾ ಇದರಲ್ಲಿ ಬೇರೆ ಏನಾದರೂ ಇದೆಯಾ, ಡಿಫ್ರೆಂಟ್ ಆಗಿದೆಯಾ, ಎಂಥದ್ದು ಒಂದು ಅಂತ. ಅಲ್ಲಿವರೆಗೆ ಸಹ ಫುಲ್ ಬ್ಲ್ಯಾಂಕ್. ಯಾವಾಗ ಅಂತ ಹೇಳಿದರೆ ನಾನು ರಿಹರ್ಸಲ್ಗೆ ಹೋಗಬೇಕಾದ್ರೆ ಅಲ್ಲಿವರೆಗೆ ಸಹ ನಾನು ಫುಲ್ ಬ್ಲ್ಯಾಂಕ್, ನಂಗೆ ಎಂತ ಸಹ ಗೊತ್ತಿಲ್ಲ, ಐಡಿಯಾನೇ ಇಲ್ಲ. ಆಮೇಲೆ ಅವ್ರು ಹೇಳಿದ್ದು ಅಲ್ಲಿಗೆ ಹೋದ್ಮೇಲೆ ನಿಂಗೆ ಹೀಗೆ ಕ್ಯಾರೆಕ್ಟರ್, ಹೀಗೆ ಸ್ಕ್ರಿಪ್ಟ್ ಉಂಟು ಅಂತೇಳಿ ಒಂದು ಸೀನ್ ಇದು ಮಾತ್ರ ಹೇಳಿದರು. ಸೊ ಅಲ್ಲಿ ಹೋದ್ಮೇಲೆ ಅವರು ಹೇಳಿದರು. ಅದಾದಮೇಲೆ ಆ ಕ್ಯಾರೆಕ್ಟರ್ ಕೂಡ ನನಗೆ ಹೊಸತ್ತು. ನಾನು ಅದಕ್ಕಿಂತ ಮುಂಚೆ ಒಂದು ಮೊಟ್ಟೆ ಕಥೆಯಲ್ಲಿ ಆಗಲಿ, ಮಾಯಾ ಕನ್ನಡಿಯಲ್ಲಿ ಆಗಲಿ ಕೂಡ ಸ್ಟೂಡೆಂಟ್ ಆಗಿ ಮಾಡಿದ್ದೆ. ಬಟ್ ಒಂದು ಮೊಟ್ಟೆ ಕಥೆಯಲ್ಲಿ ತುಂಬಾ ಸಾಫ್ಟ್ ಕಾರ್ನರ್ ಆಗಿದ್ದೆ, ಇದರಲ್ಲಿ ಸ್ವಲ್ಪ ಮಿಡ್ಲ್ ಆಗಿದ್ದೆ. ಈ ಯಾವ್ದು ಮಾಯಾ ಕನ್ನಡಿಯಲ್ಲಿ ಸ್ವಲ್ಪ ಮಿಡ್ಲ್ ಆಗಿ ನಾರ್ಮಲ್, ಓಕೆ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಇರ್ತಾರೆ ಹಾಗಿದ್ದೆ. ಇದು ಫುಲ್ ಆಪೋಸಿಟ್, ಅಂದ್ರೆ ಹೊಡ್ಸ್ಕೊಂಡು ಹೀಗೆ ಹಾಗೆ ಅಂತೆಲ್ಲ ಬೈಕ್ ಫುಲ್ ಲೋಕಲ್ ಆಗಿ ಇರುವಂತ ಒಂದು ಕ್ಯಾರೆಕ್ಟರ್ ಸಿಕ್ಕಿತ್ತು. ಸೊ ಪ್ರತಿಯೊಂದು ಫಿಲಮಲ್ಲಿ ನಂಗೆ ಡಿಫ್ರೆಂಟ್ ಕ್ಯಾರೆಕ್ಟರ್ ಸಿಕ್ಕಿದಾಗ ಅದೊಂದು ಚಾಲೆಂಜಿಂಗ್ ಆಗಿ ಕೂಡ ಇತ್ತು, ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಿತ್ತು. ಆಮೇಲೆ ಖುಷಿ ಅನ್ನಿಸ್ತಿತ್ತು, ಒಂಥರ ಏನೋ ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತಿದ್ದೆ ಪ್ರತಿ ಸಲ ಸ್ಕ್ರೀನ್ ಮುಂದೆ ಹೋಗ್ತಿರ್ಬೇಕು. ಸೊ ಈಗ ನೀವು ಆನ್ ಸ್ಕ್ರೀನ್ ನಲ್ಲಿ ರೋಲ್ಗಳನ್ನು ನೋಡುವಾಗ ಆಬ್ವಿಯಸ್ಲಿ ಮನೆಯವರ ಈಗ ಮಾಧವ ಅನ್ನುವಾಗ, ಈಗ ನಾನ್ ಸಹ ನೋಡುವಾಗ ಲೈಕ್ ಮಾಧವನದು ನನಗೆ ಗುರ್ತು ಉಂಟು ಅನ್ನುವ ರೀತಿಯಲ್ಲಿ ನಾನು ನೋಡಿರ್ತೇನೆ. ಮನೆಯವರು ನನ್ನ ಮಗ, ನನ್ನದು ತಮ್ಮ ಅನ್ನುವ ರೀತಿಯಲ್ಲಿ ನೋಡಿರ್ತಾರೆ. ಸೊ ನೀವು ಆ ಸೀನಲ್ಲಿ, ಒಂದು ಸೀನಲ್ಲಿ ನಿಮ್ಮ ಡೆತ್ ಆಗ್ತದೆ. ಸೊ ಆ ಸೀನಲ್ಲಿ ಹೇಗೆ ರಿಯಾಕ್ಟ್ ಮಾಡಿದ್ರು ಮನೆಯವರು, ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರ್ಲಿ ಹೇಗೆ ರಿಯಾಕ್ಟ್ ಮಾಡಿದ್ರು? ಮೂವಿ ನೋಡಿ ಬಂದ ಮೇಲೆ ಮೆಸೇಜ್ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಮಾಧವ, ನಾನು ನಿನ್ನ ಮೂವಿ ನೋಡಿದ್ರೆ ಯಾಕೆ ಮಾರೆ ನಿನ್ನ ಸಾಯಿಸಿದ್ರು, ನನಗೆ ಆಗಲಿಲ್ಲ, ತಡ್ಕೊಳ್ಳಿಕ್ಕೆ ಆಗಲಿಲ್ಲ, ಅಳು ಬಂತು. ಕೆಲವರಂತ ಹತ್ತಿದ್ದಾರೆ, ಅದನ್ನ ಫೋಟೋ ಬೇರೆ ಕಳಿಸಿದ್ದಾರೆ. ಮನೆಯಲ್ಲಿ
ಅಮ್ಮ ನೋಡಿದ್ಮೇಲೆ ಅಮ್ಮ ಬೊಬ್ಬೆ ಹೊಡೆದಿದ್ದಾರೆ. ಆ ಮೂವಿ ನೋಡಿ ಬೊಬ್ಬೆ ಹೊಡೆದಿರು. ಅಂದ್ರೆ ನಾನು ಇರ್ಲಿಲ್ಲ ಆಕ್ಚುಲಿ, ನನ್ನ ತಮ್ಮ ಹೇಳಿದ್ದ, ತಂಗಿ ಮತ್ತೆ ತಮ್ಮ ಹೇಳಿದ್ರು, ಅಮ್ಮ ಫಿಲಮ್ ನೋಡಿ ಬೊಬ್ಬೆ ಹೊಡಿತಿದ್ದಾರೆ, ನಿಂದ ಸತ್ತ ಸೀನ್ ಎಲ್ಲ ನೋಡಿ ಬೊಬ್ಬೆ ಹೊಡೆದ್ರು, ಕಣ್ಣಲ್ಲೆಲ್ಲ ನೀರು ಬರ್ತಾ ಉಂಟಂತೆಲ್ಲ ಹಾಗೆಲ್ಲ ಹೇಳಿದ್ರು. ಮತ್ತೆ ಕೆಲವರು ಫನ್ನಿಯಾಗಿ ಹೇಳಿದ್ರು, ಅವನ್ ಲಾಸ್ಟಿಗೆ ಸತ್ತದ್ದು ಮಾರೆ, ಬೇಗ ಹೋದ, ಒಳ್ಳೇದಾಯ್ತು ತೆಗ್ದದಂತ ಹೇಳಿದ್ರು. ಆಮೇಲೆ ಕೆಲವರೆಲ್ಲ ಸಾಯಬಾರ್ದಿತ್ತು ನೀನು ಹಾಗೆ ಹೇಳ್ತಾ ಇದ್ರು. ಸೊ ಅಂತ ರೆಸ್ಪಾನ್ಸ್ಗಳು ಬರ್ತಾ ಇತ್ತು, ಖುಷಿ ಆಗ್ತಾ ಇತ್ತು ಒಂದ್ ಕಡೆ. ಸೊ ಈಗ ಒಂದು ಏನು ಹೇಳುದು, ಹೊಸಬರಿಗೆ ಅಂತಹ ರೋಲ್ ಸಿಗುವುದು, ಒಂದು ನೋಟಿಸಬಲ್ ರೋಲ್ ಸಿಗುವುದು ಬಹಳ ಕಡಿಮೆ. ಅಂದ್ರೆ ಒಂದು ಎಸ್ಟಾಬ್ಲಿಷ್ ಆದಂತಹ ಆಕ್ಟರಿಗೆ ಅದೆಲ್ಲ ಸಿಕ್ಕಿದ್ರೆ ಅವರಿಗೂ ಏನದು ದೊಡ್ಡ ವಿಷಯ ಅಲ್ಲ, ನಾವು ಹೋಗ್ತಾ ಇದ್ದೇವೆ ನಮಗೆ ಸಿಕ್ಕಿತ್ತು ಅಂತ. ಬಟ್ ನೀವೊಂದು ಏನು ಒಂದು ಮೂವಿದು ಫಿಲ್ಮಿದು ಜರ್ನಿಯಲ್ಲಿ ಇನ್ನು ಸ್ಟಾರ್ಟಿಂಗ್ ಅಲ್ಲಿ ಇದ್ದೀರಿ, ಇನ್ನು ಬಹಳಷ್ಟು ವರ್ಷಗಳ ಕಾಲ ನೀವು ಅದರಲ್ಲಿ ಕೆಲಸ ಮಾಡಬೇಕಾಗಿರಬಹುದು, ಅಥವಾ ಬಹಳಷ್ಟು ಅವಕಾಶಗಳು ನಿಮ್ಮನ್ನು ಅರಸಿಕೊಂಡು ಬರಬಹುದು. ಸೊ ಈ ಟೈಮಲ್ಲಿ ಅಂತಹ ಒಂದು ರೋಲ್ ಸಿಕ್ಕಿತ್ತು, ಅಂದ್ರೆ ಒಂದಷ್ಟು ಜನ ನೋಟಿಸ್ ಮಾಡುವಂತಹ ರೋಲ್ ಸಿಕ್ಕಿತ್ತು ಅನ್ನುವಾಗ ನಿಮ್ಗೆ ಹೇಗೆ ಅನಿಸಿತು? ನಂಗೆ ಅಷ್ಟುವರೆಗೆ ಗೊತ್ತೇ ಇಲ್ಲ, ಮೂವಿ ರಿಲೀಸ್ ಆಗೋ ತನಕ ನಂಗೆ ಎಂತ ಸಹ ಗೊತ್ತಿಲ್ಲ ಎಷ್ಟು ಇಂಪಾರ್ಟೆಂಟ್ ಆಗ್ತದೆ ಎಂತ ಸಹ ಗೊತ್ತಿರಲಿಲ್ಲ. ಬಟ್ ಆಸ್ ಅನ್ ಆರ್ಟಿಸ್ಟ್ ನಂಗೆ ಈ ಕ್ಯಾರೆಕ್ಟರ್ ಇಷ್ಟೇ ಇಂಪಾರ್ಟೆಂಟ್ ಆಗಿರ್ಬೇಕಂತ ನಾನು ಅನಿಸ್ತಿಲ್ಲ. ಬಟ್ ಆ ಕ್ಯಾರೆಕ್ಟರ್ಗೆ ಆ ಕಥೆಯಲ್ಲಿ ಅದಕ್ಕೊಂದು ಅರ್ಥ ಇರಬೇಕು, ಅದೊಂದು ನನ್ನ ಮೈಂಡಲ್ಲಿ ಇತ್ತು. ಸೊ ರಾಜ್ ಬಿ ಶೆಟ್ಟಿ ಸರ್ ಅವ್ರ ಬಗ್ಗೆ ನಂಗೆ ಆಲ್ರೆಡಿ ಗೊತ್ತಿತ್ತು, ಅವರಂತೆ ಸುಮ್ಮನೆ ಯಾವ ಕ್ಯಾರೆಕ್ಟರ್ಗಳನ್ನು ಕೂಡ ಹಾಕೋದಿಲ್ಲ. ಫಿಲಮ್ ನೋಡಿದ ಮೇಲೆ ಈ ಕ್ಯಾರೆಕ್ಟರ್, ನಾನು ಮಾಡಿದ ಕ್ಯಾರೆಕ್ಟರ್ ಈ ತರ ಇದೆ, ಇಷ್ಟಿಷ್ಟು ಇಂಪಾರ್ಟೆಂಟ್ ಇದೆ, ಲಾಸ್ಟಿಗೆ ಈ ತರ ಆಗುತ್ತೆ, ಕನೆಕ್ಷನ್ ಆಗುತ್ತೆ, ಇಲ್ಲಿಂದನೇ ಬಿಗಿನಿಂಗ್ ಆಗುತ್ತೆ ಕೂಡ. ಸೊ ನನ್ಗೆ ಅವಾಗ ಅನ್ಸಿತ್ತು, ನಾನು ಆಕ್ಚುಲಿ ಶಾಕ್ ಆಗಿದ್ದೆ, ಇಷ್ಟೊಂದು ಅಂದ್ರೆ ಈ ತರ ಇದೆಯಾ ನನ್ನ ಕ್ಯಾರೆಕ್ಟರ್ ಅಂತ. ಅದಾದ್ಮೇಲೆ ರೆಕಗ್ನಿಷನ್ ಸಿಕ್ತು. ಅಂದ್ರೆ ನನ್ನ ಬೇರೆ ಫ್ರೆಂಡ್ಸ್ಗಳು ಕೂಡ, ಫಿಲ್ಮ್ ಇಂಡಸ್ಟ್ರಿ ಫ್ರೆಂಡ್ಸ್ಗಳು ಕೂಡ, ಕಾಲೇಜ್ ಫ್ರೆಂಡ್ಸ್ ಕೂಡ, ನನ್ಗೆ ಗುರ್ತಾ ಇಲ್ದಿರೋರು ಕೂಡ ಮೆಸೇಜ್ ಮಾಡಿ, ಮಾಧವ ನಿನ್ನ ಫಿಲಮ್ ನೋಡಿದ್ವಿ, ನಿಂದು ಆಗ್ಬೋದು ಮಾರ, ಅಷ್ಟು ಒಳ್ಳೆ ರೋಲ್ ಸಿಕ್ಕಿದೆ, ಹಾಗೆ ಎಲ್ಲ ಮಾಡಿದ್ದೆ ಅಂತ ತುಂಬಾ ಅಪ್ರಿಸಿಯೇಷನ್ಸ್ ಎಲ್ಲ ಸಿಕ್ಕಿತ್ತು. ಸೊ ಆವಾಗ ಖುಷಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅದೇ ಆ ಮೂಮೆಂಟಲ್ಲಿ ಆ ಅಪ್ರಿಸಿಯೇಷನ್ ಬರುವಾಗ ಈ ಕ್ಯಾರೆಕ್ಟರ್ ಇಷ್ಟು ಚಂದ ಹೋಗಿದ್ರಿಂದ ಓಕೆ, ನಾನು ಆ ಕ್ಯಾರೆಕ್ಟರ್ನ ಕರೆಕ್ಟ್ ಮಾಡಿದ್ದೀನಿ ಅಂತ ಒಂದು ಸಮಾಧಾನ ಸಿಕ್ತು, ಖುಷಿ ಆಯಿತು. ನಾನು ಅಂದರೆ ಒಂದು ಮಾಧವ ನೀನು ರೋಲ್ ಮಾಡಬೇಕು ಹೇಳಿದಕ್ಕೆ ನೀನೊಂದು ಜಸ್ಟಿಫೈ ಮಾಡಿದ್ದೀರಿ ಅನ್ನೋ ಒಂದು ಫೀಲ್ ನಿಮಗೆ ಸಿಕ್ಕಿದೆ. ಹೌದು, ಆಸ್ ಅ ಕಿಶೋರ್ ಕುಮಾರ್ ಮಾಧವ ಅದನ್ನು ಪ್ಲೇ ಮಾಡಿ ಅದಕ್ಕೆ ಜಸ್ಟಿಫೈ ಕೊಟ್ಟಿದ್ದಾನೆ ಅಂತ ಹೇಳಿದ್ರು. ಇನ್ನೊಂದೆಂತ ಹೇಳಿದ್ರೆ, ಆ ಮೂವಿ ಆದ್ಮೇಲೆ ನನ್ನ ಹೆಸರು ಆಕ್ಚುಲಿ ಚೇಂಜ್ ಆಯ್ತು. ಕಿಶೋರ್ ಯಾರು ಸಹ ಮಾಧವ್ ಅಂತ ಕರೀದ್ಬಿಟ್ರು, ಕಿಶೋರ್ ಕುಮಾರ್ ಅಂತಾನೆ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಥಿಯೇಟರ್ ಅಲ್ಲಿ ಇರುವಂತ ಫ್ರೆಂಡ್ಸ್ಗಳಾಗ್ಲಿ, ಮ್ಯೂಸಿಕ್ ಅಲ್ಲಿ ಇರುವಂತ ಫ್ರೆಂಡ್ಸ್ಗಳಾಗ್ಲಿ, ಎಲ್ಲ ಫ್ರೆಂಡ್ಸ್ಗಳು ಕೂಡ ಮೆಸೇಜ್ ಮಾಡೋದು ಕೂಡ ಹಾಯ್ ಕಿಶೋರ್ ಕುಮಾರ್, ಹಾಯ್ ಮಾಧವ್ ಅಂತ ಕರೀದಿಲ್ಲ, ಕಿಶೋರ್ ಕುಮಾರ್ ಅಂತ ಎಲ್ಲರೂ ಸಹ ಕರೀತಾ ಸ್ಟಾರ್ಟ್ ಮಾಡಿದ್ರು. ಸೊ ಕಿಶೋರ್ ಕುಮಾರ್ ಅಂತ ಕಲಿಯುವಾಗ ನಂಗೆ ಖುಷಿ ಆಗ್ತದೆ, ಒಳಗಿಂದ ಖುಷಿ ಆಗ್ತದೆ. ಬಹುಶಃ ಆ ದಿನಗಳೆಲ್ಲ, ಶೂಟಿಂಗಿನ ದಿನಗಳೆಲ್ಲ ನೆನಪಾಗ್ತದೆ, ಎಲ್ಲ ನೆನಪಾಗ್ತಿತ್ತು. ಹಾಗೆ ಒಳಗಿಂದ ಒಂಥರ ಏನೋ ಖುಷಿ ಆಗ್ತಿತ್ತು, ಹೊರಗಿಂದ ನಾನು ಕರಿಬೇಡ ಮಾರೆ ನನ್ನ ಹೆಸರು ಮಾಧವ ಅಂತ ಸುಮ್ಮನೆ ಹೇಳ್ಕೊಳ್ತಾ ಇದ್ದೆ. ಸೊ ಅದೊಂಥರ ಬೇರೆನೇ ಫೀಲಿಂಗ್. ಸೊ ಹೀಗೆ ನಿಮ್ಮ ಜರ್ನಿ ಕಂಟಿನ್ಯೂ ಆಗಲಿ, ನಿಮ್ಮ ಸಂಗೀತ ಕ್ಷೇತ್ರದಲ್ಲಿ ಆಗಿರಬಹುದು. ಬಹುಶಃ ಸಂಗೀತ ಕ್ಷೇತ್ರದಲ್ಲಿ ಈಗಷ್ಟೇ ನಿಮ್ಮದು ಹೊಸತು ಬಿಗಿನಿಂಗ್ ಸ್ಟಾರ್ಟ್ ಆಗ್ತಾ ಇದೆ, ಹೊಸ ಹೆಜ್ಜೆಯನ್ನು ಇಟ್ಟಿದ್ದೀರಿ, ಅದು ಕೂಡ ತುಂಬ ಒಳ್ಳೆಯ ರೀತಿಯಲ್ಲಿ ಸಾಗಲಿ. ಹಾಗೆ ನಿಮ್ಮ ಥಿಯೇಟರ್ ಆಕ್ಟಿವಿಟಿಗಳಿಗೆ ಆಗಿರಬಹುದು, ಸಿನಿಮಾಗಳು ಇನ್ನಷ್ಟು ಸಿಗಲಿ. ಸೊ ಆ ಜರ್ನಿ ನಿಮ್ಮದು ಇನ್ನೂ ಸುಂದರವಾಗಿ ಕಂಟಿನ್ಯೂ ಆಗಲಿ ಅಂತ ನಮ್ಮ ಸ್ಪಂದನ ವಾಹಿನಿಯ ಕಡೆಯಿಂದ ನಿಮಗೆ ವಿಶೇಷನ ತಿಳಿಸ್ತಾ ಇದ್ದೇವೆ. ಸೊ ನೀವು ಇವತ್ತು ಬಂದು ನಮ್ಮೊಂದಿಗೆ ನಿಮ್ಮ ಸಮಯವನ್ನು ಕಳೆದಕ್ಕೆ ನಮಗೆ ಬಹಳಷ್ಟು ಖುಷಿಯಾಗಿದೆ. ಬಹುಶಃ ಕಿಶೋರ್ ಕುಮಾರ್ ಉಡುಪಿಯವ ಅಂತ ಕೇಳಿ ಬಹುಶಃ ಉಡುಪಿಯ ವೀಕ್ಷಕರಿಗೆಲ್ಲ ಇನ್ನಷ್ಟು ಖುಷಿಯಾಗಿರಬಹುದು, ಕಿಶೋರ್ ಕುಮಾರ್ ನಮ್ಮಲ್ತ ಅಂತ ಆ ತರ ಫೀಲ್ ಆಗಿರಬಹುದು. ಸೊ ಎಲ್ಲ ವೀಕ್ಷಕರಿಗೆ ಒಂದು ಕಡೆ ಇದ್ದಾಗ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಆಸ್ ಅನ್ ಆರ್ಟಿಸ್ಟ್ ನಾನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಪ್ರತಿಯೊಬ್ಬ ಆರ್ಟಿಸ್ಟ್ ಕೂಡ ಯಾರಾದರೂ ಸಪೋರ್ಟ್ ಮಾಡಲಿ ಅಂತ ಕಾಯಲೇ ಬೇಡ. ಅಂದರೆ ನಮಗೆ ಆ ಫೀಲ್ಡಲ್ಲಿ ಹೋಗ್ಲಿಕ್ಕೆ ಇಷ್ಟ ಅಂತ ಇದ್ದರೆ ಅದನ್ನು ಮುಂದುವರ್ಸ್ಕೊಂಡು ಹೋಗಲಿ. ಅದಕ್ಕೋಸ್ಕರ ಏನು ಮಾಡಬೇಕು, ಪ್ರಾಕ್ಟೀಸ್ ಆದರೆ ಪ್ರಾಕ್ಟೀಸ್ ಮಾಡಬೇಕು, ಆಡಿಷನ್ಸ್ ಆದರೆ ಆಡಿಷನ್ಸ್ ಕೊಡಬೇಕು, ಅಥವಾ ಅದಕ್ಕೆ ಬೇಕಿರೋ ಅಗತ್ಯ ಇರುವಂಥ ಎಲ್ಲ ಕಾರ್ಯಗಳನ್ನು ನಾವು ಮಾಡ್ಕೊಳ್ಬೇಕಂದ್ರೆ, ಈಗ ಆ್ಯಕ್ಟಿಂಗ್ ಅಂತ ಬಂದರೆ ನಾವೆಲ್ಲದಕ್ಕೂ ಟ್ರೈ ಮಾಡಬೇಕು. ಯಾವುದೋ ಒಂದು ಇದೇ ಆ್ಯಕ್ಟ್ ಮಾಡ್ತೇನೆ, ಇದೇ ಕ್ಯಾರೆಕ್ಟರ್ ಮಾಡ್ತೇನೆ, ಅಥವಾ ನಾನು ಥಿಯೇಟರೇ ಮಾಡ್ತೇನೆ ಅಂತ ಅಂದ್ಕೊಳ್ಳೇಬಾರ್ದು. ಆ ಹಾದಿಯಲ್ಲಿ ಹೇಗೆ ಹೋಗ್ಲಿಕ್ಕೆ ಆಗ್ತದೋ ಅದರಲ್ಲಿ ನಾವು ಹೋಗ್ತಾ ಇರಬೇಕು. ಸಪೋರ್ಟ್ ಸಿಗದೇ ಇರಲಿ, ನಮ್ಮ ಪ್ರಯತ್ನ ನಿಲ್ಲಿಸಲೇಬಾರ್ದು. ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದಗಳು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಾವು ಏನು ಹೇಳ್ಬೋದು, ಬಹುಮುಖ ಕಲಾವಿದ, ಬಹುಮುಖ ಪ್ರತಿಭೆ ಮಾಧವ್ ಜೋಗಿ ಅವರ ಜೊತೆ ಮಾತುಕತೆಯನ್ನು ನಡೆಸಿದ್ವಿ. ಇದು ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ ಕಲಾವಿದ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಕಲಾವಿದರೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೆ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.